ಜೈ ಶ್ರೀರಾಮ್. ಭಾರತೀಯ ಕಾಲಮಾನದ ಪ್ರಕಾರ 5122 ಮುಗಿತಾ ಬಂದು ನಾಡ್ದು ಯುಗಾದಿಗೆ ಹೊಸ ವರ್ಷ 5123. ಆ ಹೊಸ ವರ್ಷದ ಒಂದು ಉಡುಗೊರೆಯಾಗಿ ಪುತ್ತೂರಿನ ಆಸುಪಾಸಿನ ಜನರಿಗೆ ಅವರ ಅನುಕೂಲಕ್ಕೆ ಬೇಕಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 100 ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂಥ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಅದು ಒಂದು CBSE ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದೆ. ಈಗಾಗಲೇ ಅದು ಪ್ರಾರಂಭ ಆಗಿದೆ. ಅದರ ನೂತನ ಕಟ್ಟಡದ ಉದ್ಘಾಟನೆ ನಾಡ್ದು 8ನೇ ತಾರೀಕಿಗೆ ಸಂಜೆ 5:30 ಗಂಟೆಗೆ ಪರಮ ಪೂಜ್ಯ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ, ಅವರ ಆಶೀರ್ವಾದದ ಜೊತೆಯಲ್ಲಿ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರ ಅಮೃತ ಹಸ್ತದಿಂದ ಅದು ಉದ್ಘಾಟನೆ ಆಗಲಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ತಾವುಗಳು ಯಾರಿದ್ದೀರೋ ಪತ್ರಿಕಾ ಮಾಧ್ಯಮ ಮಿತ್ರರು ನಿಮ್ಮ ಸಹಕಾರವನ್ನು ಯಾಚಿಸ್ತಾ, ಈ ಸಂಸ್ಥೆ ಕಳೆದ 106 ವರ್ಷಗಳಿಂದ ನಡೆದು ಬಂದಂಥ ದಾರಿ ತಮಗೆಲ್ಲ ಗೊತ್ತಿದೆ. ಒಂದು ರಾಷ್ಟ್ರೀಯ ದೃಷ್ಟಿಕೋನವನ್ನು ಬಿತ್ತರಿಸುವಂಥ ನಮ್ಮ ಧರ್ಮ, ಸಂಸ್ಕೃತಿ, ಜೀವನ ಮೌಲ್ಯಗಳು, ನಮ್ಮ ಸ್ವಾತಂತ್ರ್ಯ ಹೋರಾಟದ ಎಲ್ಲ ಹಿರಿಯರ ಆಸೆ ಇದ್ದದ್ದೇ ಹಾಗೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಯಾಕೆ ಅಂತ ಕೇಳಿದರೆ ಇಲ್ಲೇ ಧರ್ಮ, ಸಂಸ್ಕೃತಿ, ಜೀವನ ಮೌಲ್ಯವನ್ನು ಉಳಿಸೋದಕ್ಕೋಸ್ಕರ ಅಂತ. ಆದರೆ ದುರ್ದೈವದಿಂದ ಕಳೆದ 5-6 ದಶಕಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆಮೂಲಾಗ್ರವಾದಂಥ ಬದಲಾವಣೆ ನಮ್ಮ ದೇಶದ ಕಡೆಗೆ ಚಿಂತನೆ ಆಗಲಿಲ್ಲ. ಅದಕ್ಕೋಸ್ಕರ ಕಳೆದ 5-6 ದಶಕಗಳಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿ ನಮ್ಮತನವನ್ನು, ಭಾರತೀಯ ಚಿಂತನೆಯನ್ನು ಮಕ್ಕಳಲ್ಲಿ ಮೂಡಿಸುವಂಥ ಒಂದು ಪ್ರಯತ್ನದ ಹಿನ್ನೆಲೆಯಲ್ಲಿ ಈ ಶಿಕ್ಷಣ ಸಂಸ್ಥೆ ಕೆಲಸ ಮಾಡ್ತಾ ಬಂದಿದೆ. ಒಟ್ಟೊಂದು 70ನೇ ಸಂಸ್ಥೆಯಾಗಿ ಇದು ಪ್ರಾರಂಭ ಆಗಿರುವಂಥದ್ದು. ಒಟ್ಟೊಂದು 19,000 ಮಕ್ಕಳು ನಮ್ಮ ಸಂಸ್ಥೆಗಳಲ್ಲಿ ಕಲಿತಾ ಇದ್ದಾರೆ. 1,600ರಷ್ಟು ಅಧ್ಯಾಪಕರು, ಅಧ್ಯಾಪಕೇತರ ಸಿಬ್ಬಂದಿಗಳು ಕೆಲಸ ಮಾಡ್ತಾಯಿದ್ದಾರೆ. 20 ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪಾಠ ಪ್ರವಚನಗಳು ನಡೀತಾ ಇದೆ. 4 ತಾಲೂಕಿನಲ್ಲಿ ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ ಮತ್ತು ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆಯ. ಅದೇ ರೀತಿ ಗಡಿ ದಾಟಿ ನಾವು ಕೇರಳಕ್ಕೆ ಹೋಗಿದ್ದೇವೆ. ಕೇರಳದ ಪೆರ್ಲದಲ್ಲಿ ಅಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಹೀಗೆ ಈ ಸುತ್ತಮುತ್ತಲಿರುವಂಥ ಎಲ್ಲ ಜನರಿಗೆ ಈ ಸಂಸ್ಕಾರ ಕೊಡುವಂಥ ಒಂದು ಶಿಕ್ಷಣ, ಅದನ್ನು ಕೊಡಬೇಕು ಅಂತ ಹೇಳುವಂಥ ಆಸೆಯಿಂದ ಇದು ಕೆಲಸ ಮಾಡ್ತಾ ಬಂದಿದೆ. ಸಂಸ್ಕಾರದ ಜೊತೆಯಲ್ಲಿ ಸಮಾಜದ ಚಿಂತನೆ, ರಾಷ್ಟ್ರೀಯ ಚಿಂತನೆ, ಆ ದೃಷ್ಟಿಯಲ್ಲಿ ಒಂದು 36 ಶಿಕ್ಷಣ ಸಂಸ್ಥೆಗಳು, ಬೇರೆ ಬೇರೆ ಊರಿನಲ್ಲಿರುವಂಥ ಶಿಕ್ಷಣ ಸಂಸ್ಥೆಗಳು ಒಂದೊಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಗ್ರಾಮದ ವಿಕಾಸ ಮಾಡೋದು ಹೇಗೆ. ಗಾಂಧೀಜಿಯವರು ಹೇಳ್ತಾ ಇದ್ರಲ್ಲ, ಭಾರತ ಅಂದರೆ ಅದು ಗ್ರಾಮ ರಾಜ್ಯ ಅಂತ. ಅದಕ್ಕೋಸ್ಕರ ಗ್ರಾಮಗಳು ಅಭಿವೃದ್ಧಿ ಆದರೆ ಎಲ್ಲ ದೃಷ್ಟಿಯಿಂದ, ಬರೀ ಆರ್ಥಿಕ ಅಂತ ನಾನು ಹೇಳ್ತಾ ಇರೋದು, ಎಲ್ಲ ದೃಷ್ಟಿಯಿಂದ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ. ಒಟ್ಟೊಂದು 6.25 ಲಕ್ಷ ಗ್ರಾಮಗಳು ನಮ್ಮ ದೇಶದಲ್ಲಿದೆ. ಅದಕ್ಕೋಸ್ಕರ ನಮ್ಮ ಸುತ್ತಮುತ್ತಲಿರುವಂಥ 36 ಗ್ರಾಮಗಳನ್ನು ಗ್ರಾಮ ವಿಕಾಸ ಅಂತ ಹೇಳುವಂಥ ಹೆಸರಿನ ಅಡಿಯಲ್ಲಿ ಅಲ್ಲಿ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗೆ ಅಲ್ಲಿಯವರ ಜೊತೆ ಕೂಡಿಕೊಂಡು ನಾವೇನು ಮಾಡ್ಬೋದು. ಇಲ್ಲಿ ಕಾಲೇಜಿನವರಿದ್ದಾರೆ, ಹೈಸ್ಕೂಲ್ನವರಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜಿನವರಿದ್ದಾರೆ. ಅವರೆಲ್ಲರಿಗೂ ಒಂದೊಂದು ಗ್ರಾಮ ಕೊಟ್ಟಿದೆ. ಅವರು ಅಲ್ಲಿ ಹೋಗಿ ಚಿಂತನೆ ಮಾಡಬೇಕು, ಅಲ್ಲೇ ಸಮಸ್ಯೆಗಳನ್ನು ಅರಿತುಕೊಳ್ಬೇಕು, ಆ ಸಮಸ್ಯೆಗೆ ಪರಿಹಾರ ಇರುವಂಥ ಯೋಚನೆ ಮಾಡಬೇಕು. ಆ ಗ್ರಾಮಸ್ಥರನ್ನು ಸೇರಿಸಿಕೊಂಡು, ಈ ಸಣ್ಣ ಉದಾಹರಣೆ, ಅಲ್ಲೆಲ್ಲೋ ಹಿಂದೆ ಸಾಗುವಳಿ ನಡೀತಾ ಇತ್ತು, ಗದ್ದೆ ಸಾಗುವಳಿ ನಿಲ್ಲಿಸಿಬಿಟ್ಟಿದ್ದಾರೆ. ಬೇರೆ ಬೇರೆ ಕಾರಣಕ್ಕೆ ಇರ್ಬೋದು. ಅದನ್ನು ಮತ್ತೆ ಪ್ರಾರಂಭ ಮಾಡೋದು ಹೇಗೆ? ಒಂದು ಕೆರೆ ಇದೆ, ಹಾಳಾಗಿ ಹೋಗ್ತಾ ಇದೆ. ಆ ಕೆರೆಯನ್ನು ಮತ್ತೆ ದುರಸ್ತಿ ಮಾಡಿ ಅಲ್ಲಿಯ ಜನರಿಗೆ ವರ್ಷಪೂರ್ತಿ ನೀರು ಸಿಗುವ ಹಾಗೆ ಏನು ಮಾಡೋದು? ಇಂಥ ಯೋಜನೆಗಳನ್ನಿಟ್ಟುಕೊಂಡು ಅಲ್ಲಿ ಒಂದು ಶಾಲೆ ಇದೆ, ಶಾಲೆ ಚೆನ್ನಾಗಿಲ್ಲ, ವ್ಯವಸ್ಥಿತವಾಗಿಲ್ಲ, ಆ ಶಾಲೆಯನ್ನು ಅಭಿವೃದ್ಧಿಪಡಿಸೋದು ಹೇಗೆ? ಹೀಗೆ ಗ್ರಾಮಗಳನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಗ್ರಾಮದ ವಿಕಾಸದ ಕಾರ್ಯ ಕೂಡ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಸಾಮಾನ್ಯ ಶಾಲೆಗಳಲ್ಲಿ
ಶಿಶು ಮಂದಿರ ಅಥವಾ LKGಯಿಂದ ಇಂಜಿನಿಯರ್ಗೆ ನಾವು ಇದ್ದೇವೆ. ಹಾಗೆ ಬೇರೆ ಬೇರೆ ಸಂಸ್ಥೆಗಳು ಇರ್ಬೋದು. ಆದರೆ ಇದರ ಜೊತೆಯಲ್ಲಿ IAS ಮಾಡೋದು, IPS ಮಾಡೋದು. ದಕ್ಷಿಣ ಕನ್ನಡ ಜಿಲ್ಲೆ ಅಂತೂ ಬರೀ ಇಂಜಿನಿಯರಿಂಗ್, ಮೆಡಿಕಲ್ಲು ಅಥವಾ CA ಆಗುವುದರಲ್ಲೇ ಆಸಕ್ತಿ. ಆದರೆ ಒಂದು ಜಿಲ್ಲೆಯನ್ನು ಶಾಸನಬದ್ಧವಾಗಿ ನಡೆಸುವಂಥವರು ಅವರು ಜಿಲ್ಲಾಧಿಕಾರಿಗಳು ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಥವಾ ಒಬ್ಬರು ತಾಲೂಕು ಅಧಿಕಾರಿಗಳು. ಆ ಹಿನ್ನೆಲೆಯಲ್ಲಿ ಅವರಿಗೆ ಬೇಕಾದಂಥ ಶಿಕ್ಷಣವನ್ನು ಕೊಡುವಂಥ, ಒಂದು ರೀತಿಯಲ್ಲಿ ನಿಶುಲ್ಕವಾದಂಥ ಶಿಕ್ಷಣವನ್ನು ಕೊಡುವಂಥ ಒಂದು ಯಶಸ್ಸು ಅಂತ ಹೇಳುವಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಸುಮಾರು ಒಂದು 60ರಷ್ಟು ವಿದ್ಯಾರ್ಥಿಗಳು ಅದರಲ್ಲಿ ಕಲಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಇಡೀ ದೇಶದ ಜೀವನದ ಕೇಂದ್ರ ಶಿಕ್ಷಣ ಸಂಸ್ಥೆಗಳು. ಶಿಕ್ಷಣ ಸಂಸ್ಥೆಗಳಲ್ಲಿ ಭಾರಿ ಪ್ರಮುಖವಾದಂಥ ಪಾತ್ರ ಶಿಕ್ಷಕರದ್ದು. ಆದರೆ ಇವತ್ತು ಶಿಕ್ಷಕರು ಹೆಚ್ಚಾಗಿ ಬರ್ತಾ ಇರೋದು ಶಿಕ್ಷಕರಾಗಿಯೇ ಆಸಕ್ತಿಯಿಂದ ಬರ್ತಾ ಇಲ್ಲ, ಅದರ ಬದಲು ಯಾವುದಾದ್ರು ನೌಕರಿ ಬೇಕು ಅಂತ ಬರ್ತಾ ಇದ್ದಾರೆ. ಅದಕ್ಕೆ ನನಗೆ ಶಿಕ್ಷಕನಾಗಬೇಕು ಅಂತ ಹೇಳುವಂಥ ಮಕ್ಕಳು ಯಾರಿದ್ದಾರೆ ಅಂಥವರಿಗೆ PUCಯಲ್ಲೇ ಅವರನ್ನು ಆಯ್ಕೆ ಮಾಡಿ, ಶಿಕ್ಷಕನಾಗಬೇಕಾದರೆ ಯಾವ್ಯಾವ ಗುಣಗಳು ಇರಬೇಕು ಅವನಲ್ಲಿ, ಯಾವ ಕೌಶಲ್ಯಗಳು ಅವನಲ್ಲಿ ಇರಬೇಕು, ಅದನ್ನೆಲ್ಲವನ್ನು ಬೆಳೆಸುವಂಥ ಪ್ರಯತ್ನದಿಂದ ಒಂದು ಭವಿಷ್ಯ ಅಂತ ಹೇಳುವಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿದ್ದಾಗೆ ಒಂದು ರೇಡಿಯೋ ಪಾಂಚಜನ್ಯ ಅಂತ ಹೇಳುವಂಥದ್ದು ನಮ್ಮ ಹತ್ರ ಇದೆ. ಅದೇ ರೀತಿ ಉನ್ನತ ಶಿಕ್ಷಣಕ್ಕೆ ಏನೇನು ಬೇಕೋ ಆ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅದೆಲ್ಲರ ಜೊತೆಯಲ್ಲಿ ಒಂದು CBSE ಶಾಲೆ ಅದು ಬೇಕು. ಇವತ್ತಿನ ಜನಗಳ ಒಂದು ಅಪೇಕ್ಷೆ ಇದೆ, CBSE ಶಾಲೆಗಳು ಬೇಕು. ಅದಕ್ಕೆ ನೀವು ಮಾಡಿ CBSE ಶಾಲೆಗಳನ್ನು. ಈ ರೀತಿಯ ಒಂದು ರಾಷ್ಟ್ರೀಯ ದೃಷ್ಟಿಕೋನ ಇಟ್ಟಂಥ CBSE ಶಾಲೆಗಳಿಲ್ಲ, ಅದಕ್ಕೋಸ್ಕರ ನೀವು ಮಾಡಿ ಅಂತ ಹೇಳುವಂಥ ಅನೇಕ ವರ್ಷಗಳ ಬೇಡಿಕೆಯನ್ನು ಪೂರೈಸುವ ದೃಷ್ಟಿಯಿಂದ ಈ CBSE ಶಾಲೆಯನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. ನಾನು ಆಗ ಹೇಳಿದಾಗೆ ನಾಡ್ದು 8ನೇ ತಾರೀಕು ಸಂಜೆ 5:30 ಗಂಟೆಗೆ ಪೂಜ್ಯ ಶ್ರೀಗಳ ಆಶೀರ್ವಾದ ಜೊತೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ VS ಯಡಿಯೂರಪ್ಪನವರು ಇದರ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಕಟ್ಟಡದ ಉದ್ಘಾಟನೆ, ಶಾಲೆ ಪ್ರಾರಂಭ ಆಗಿದೆ. ಇಲ್ಲಿ ಏನೇನು ಬೇಕು ಅಪೇಕ್ಷೆಗಳಿದೆ, CBSE ಅವರಿಂದ ಏನು ಅಪೇಕ್ಷೆಗಳಿದೆ, ಜನಗಳಿಂದ ಏನು ಅಪೇಕ್ಷೆಗಳಿದೆ, ಅದನ್ನೆಲ್ಲವನ್ನು ಕೊಡುವ ಒಂದು ಪ್ರಯತ್ನ ಮಾಡ್ತಾಯಿದ್ದೇವೆ. ವಿಶಾಲವಾದ, ನೀವು ಈಗಾಗಲೇ ನೋಡ್ಬೋದು, ವಿಶಾಲವಾದ ಮತ್ತು ಆಕರ್ಷಣೆಯುಕ್ತವಾದಂಥ ಒಂದು ಕ್ಯಾಂಪಸ್. ಇಲ್ಲಿ ಒಂದು ಸುಮಾರು 3.5 ಎಕರೆ ಕ್ಯಾಂಪಸ್ ಇದೆ. ಇಷ್ಟು ವಿಶಾಲವಾದಂಥ ಕ್ಯಾಂಪಸ್ಸು ಉಳಿದ ಕಡೆಗಳಿಲ್ಲ. ಅಷ್ಟು ದೊಡ್ಡ ಕ್ಯಾಂಪಸ್ಸನ್ನು ನಿರ್ಮಾಣ ಮಾಡ್ತಾಯಿದ್ದೇವೆ. ಸುಸಜ್ಜಿತವಾದಂಥ ಮತ್ತು ಆಕರ್ಷಕವಾದಂಥ ಒಂದು ಕಟ್ಟಡ ಇದೆ. ಎಲ್ಲ ವಿಶಾಲವಾದಂಥ ತರಗತಿಗಳಿದೆ. ಅದರಲ್ಲಿ ಎಲ್ಲದರಲ್ಲೂ ಟೆಕ್ನಾಲಜಿಯನ್ನು ಬಳಸಿಕೊಂಡು ಮಾಡ್ತಾಯಿದ್ದೇವೆ ನಾವು. 3 ಆಯಾಮಗಳ ವಿಜ್ಞಾನ ಮಾದರಿಗಳ ಪಾರ್ಕ್, ಅದು ಪುತ್ತೂರಿನ ಆಸುಪಾಸಿನಲ್ಲಿ ಮೊದಲನೇ ಬಾರಿಗೆ ಆಗ್ತಾ ಇದೆ. ನಾಳೆಗೆ ಅದು ಪೂರ್ತಿಯಾಗುವುದು. ಅದನ್ನು ನೀವು ನೋಡುವರಿದ್ದೀರಾ. ಪಠ್ಯೇತರ ಚಟುವಟಿಕೆಗಳು ಮಾಡ್ತೇವೆ. ವಿಡಿಯೋ ಕ್ಲಾಸ್ ಇದೆ. ಹೊರಾಂಗಣದ ಕ್ರೀಡಾ ವ್ಯವಸ್ಥೆಗೆ ಬೇಕಾದಷ್ಟು ದೊಡ್ಡ ಮೈದಾನ ಇದೆ. ಯೋಗ ವಿಜ್ಞಾನ ಇದೆ. ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಅದು ಇಷ್ಟು ದಿವಸ ವಿವೇಕಾನಂದ ಕೊಡ್ತಾ ಬಂದಿತ್ತು. ಇದರಲ್ಲಿ ಅದನ್ನು ಮುಂದುವರಿಸುವ ದೃಷ್ಟಿಯಿಂದ ಒಳ್ಳೆಯ ಪರಿಣಿತ ಅಧ್ಯಾಪಕರ ತಂಡವೂ ಇದೆ. ಈ ರೀತಿ ಬೇರೆ ಬೇರೆ ಮುಖಗಳಲ್ಲಿ ಒಂದು CBSE ಶಾಲೆ ಏನು ಮಾಡಬೇಕೋ ಅದೆಲ್ಲವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೇವೆ. ಈಗ ಇಲ್ಲಿ ಪಾರ್ಕ್ ಬಳಸಿದೆ ಅಲ್ಲ, ಮಗುವಿಗೆ ವಿಜ್ಞಾನದ ಮುಖಾಂತರ ಅದನ್ನು ನೋಡಿ ಅನುಭವಿಸಿದರೆ ಅವನಿಗೆ ಜೀವನದಲ್ಲಿ ಅದು ಭಾರಿ ಗಟ್ಟಿಯಾಗಿ ಕೂತ್ಕೊಳ್ತದೆ. ಅದಕ್ಕೋಸ್ಕರ ವಿಜ್ಞಾನದ ಪರಿಕರಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಏನು ಮಾಡ್ಬೋದು ಅಂತ ಹೇಳುವಂಥ ಒಂದು ವಿಜ್ಞಾನದ ಪಾರ್ಕ್ ಅಂತ ಉಳಿದಲ್ಲಿ ಹೇಳ್ತಾರೆ. ಅಂಥ ಪಾರ್ಕಿನ ಸೃಷ್ಟಿಯಾಗಿದೆ. ಈಗ ಉದಾಹರಣೆಗೆ ನ್ಯೂಟನ್ನ ಚಲನೆಯ 3ನೇ ನಿಯಮದ ಅದರ ವಾದ ಏನು ಅಂತ ಕೇಳಿದರೆ, ಯಾವುದೇ ಕ್ರಿಯೆಗೆ ಅದಕ್ಕೆ ಸರಿಸಮಾನವಾದ ಆದರೆ ವಿರುದ್ಧ ದಿಕ್ಕಿನಲ್ಲಿ ಪ್ರತಿಕ್ರಿಯೆ ಇರುತ್ತದೆ ಎಂಬುದನ್ನು ಮಕ್ಕಳಲ್ಲಿ ಓದಿಸಿ ಬರೆಸುವುದಕ್ಕಿಂತ ಹೆಚ್ಚು ಒಂದು ಸಲ ತೋರಿಸಿಬಿಟ್ರೆ, ಅದನ್ನು ಹೋಗಿ ಅವರು ನೋಡಿದರೆ, ಮುಟ್ಟಿ ನೋಡಿದರೆ, ಆವಾಗ ಅದರ ಅನುಭವನೇ ಬೇರೆ ಆಗಿಬಿಡುತ್ತೆ. ಅಂಥ ಪ್ರಯೋಗಗಳನ್ನು ವಿಜ್ಞಾನದ ಕ್ಷೇತ್ರದಲ್ಲಿ ಇದನ್ನು ಮಾಡಬೇಕು ಅಂತಿದೆ. ಬೆಳಕು, ಶಬ್ದ, ಉಷ್ಣತೆ, ಯಂತ್ರಗಳ ರಚನೆ, ರಾಸಾಯನಶಾಸ್ತ್ರ, ಜೀವಶಾಸ್ತ್ರ, ಇಂದಿನ ಅನ್ವಯಿಕ ವಿಜ್ಞಾನಗಳ ಬಗೆಗಿನ ಆಸಕ್ತಿಯನ್ನು ಉದ್ದೀಪನಗೊಳಿಸುವ ರೀತಿಯಲ್ಲಿ ಅದನ್ನು ರಚನೆ ಮಾಡಿದೆ. ಸಂಶೋಧನಾತ್ಮಕವಾದಂಥ ಚಟುವಟಿಕೆಗಳಿಗೆ ಪ್ರೇರಣೆಯನ್ನು ಇದು ಕೊಡ್ತದೆ.
ಪ್ರಧಾನಮಂತ್ರಿಗಳ ಆತ್ಮನಿರ್ಭರ ಭಾರತದ ಪರಿಕಲ್ಪನೆಯನ್ನು ಸಾಕಾರ ಮಾಡುವಂಥ ದೃಷ್ಟಿಯಲ್ಲಿ ಇದನ್ನು ಯೋಜಿಸಿದ್ದೇವೆ. ಸೈದ್ಧಾಂತಿಕ ಬೋಧನೆಯ ಜೊತೆಯಲ್ಲಿ ಕುತೂಹಲ, ಮಗುವಿಗೆ ವಿಪರೀತ ಕುತೂಹಲ ಇರುತ್ತೆ. ಪ್ರತಿಯೊಂದು ಸಂಗತಿಯನ್ನು ಅದೇನು ಅಂತ ಕೇಳ್ತಾ ಹೋಗ್ತದೆ. ಅದರ ಒಂದು ಜಿಜ್ಞಾಸೆ ಏನಿದೆ, ತಿಳಿಬೇಕು ಅಂತ ಏನು ಕಾತುರ ಇದೆ, ಅದಕ್ಕೆ ವೈಜ್ಞಾನಿಕ ನೆಲೆಯಲ್ಲಿ ಚಿಂತನೆ, ಕುತೂಹಲ ಇತ್ಯಾದಿಗಳನ್ನು ಹೆಚ್ಚು ಮಾಡುವಂಥ ದೃಷ್ಟಿಯಿಂದ ಇದನ್ನು ಮಾಡ್ತಾಯಿದ್ದೇವೆ ನಾವು. ಮಕ್ಕಳಲ್ಲಿ ಸಂವೇದನಾತ್ಮಕವಾದ ಮತ್ತು ಕ್ರಿಯಾಶೀಲ ಚಟುವಟಿಕೆಗಳನ್ನು ಹೆಚ್ಚೆಚ್ಚು ಮಾಡಿ ಕಲಿತ ವಿಷಯಗಳು ಸಂಪಾದಿಸಿದ ಜ್ಞಾನ ಮನದಲ್ಲಿ ದೀರ್ಘಕಾಲ ಉಳಿಯುವ ಹಾಗೆ ಈ ವ್ಯವಸ್ಥೆ ಮಾಡ್ತಾ ಬಂದಿದೆ. ಅದಕ್ಕೋಸ್ಕರ CBSE ಕಲಿಕೆ ಮುಖಾಂತರ ಇದನ್ನು ಸಾಕಾರಗೊಳಿಸುವಂಥದ್ದು ಮಾಡಿದ್ದೇವೆ. ಇದಕ್ಕೆ ನಮಗೆ ಸಹಕಾರ ಮಾಡಿದವರು ಪುತ್ತೂರಿನವರೇ ಆದಂಥ ನಮ್ಮ ಸಂಸ್ಥೆಯ ಸದಸ್ಯರು ಆಗಿದ್ದರು. ಅವರು ದಿವಂಗತ ನಾಮದೇವ್ ಪ್ರಭು ಮತ್ತು ಅವರ ಶ್ರೀಮತಿ ಪುಷ್ಪಲತಾ ಪ್ರಭು, ಅವರ ಮಗಳು ಅನ್ನಪೂರ್ಣ ಡಾಕ್ಟರವರು. ಅವರಿಗೆ ಅಮೇರಿಕಾದಲ್ಲಿ ಹೃದಯ ತಜ್ಞಾಗಿ ಅವರಿಗೆ ಎಲ್ಲಿಸ್ ಐಲ್ಯಾಂಡ್ ಮೆಡಲ್ ಆಫ್ ಆನರ್ ಅಂತ ಒಂದು ಗೌರವ, ಒಂದು ಪ್ರಶಸ್ತಿನವರಿಗೆ ಸಿಕ್ಕಿದೆ. ಅವರದೇ ಸಂಸ್ಥೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಮಗೆ ಈ ವಿಜ್ಞಾನ ಪಾರ್ಕನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರಗಳನ್ನು ಮಾಡಿದ್ದಾರೆ. ಹೀಗೆ ಒಂದು ವಿಶೇಷವಾದಂಥ ವಿಜ್ಞಾನದ ಪಾರ್ಕನ್ನು ನಾವು ಮಾಡ್ತಾಯಿದ್ದೇವೆ. ಇದರ ಜೊತೆಯಲ್ಲಿ ಒಂದು ಸ್ಪರ್ಧೆನೂ ಇಟ್ಟಿದ್ದೇವೆ. 4ರಿಂದ 7ರವರೆಗೆ ಮತ್ತು 8ರಿಂದ 10ರವರೆಗೆ 2 ವಿಭಾಗಗಳಲ್ಲಿ ಸ್ಪರ್ಧೆಯನ್ನಿಟ್ಟಿದ್ದೇವೆ. ಆ ಸ್ಪರ್ಧೆಯಲ್ಲಿ ಯಾರು ಪ್ರಥಮ ಬಹುಮಾನ ಬರ್ತದೆ ಅವರಿಗೆ 10,000 ರೂಪಾಯಿ ಹಾಗೆ 2 ವಿಭಾಗಗಳಲ್ಲಿ, ದ್ವಿತೀಯ ಬರುವವರಿಗೆ 5,000 ರೂಪಾಯಿ ಹಾಗೆ ಉತ್ತೇಜನ ಒಂದು ಪ್ರಶಸ್ತಿಗಳನ್ನು ಇನ್ನೊಂದು ಸ್ವಲ್ಪ ಮಕ್ಕಳಿಗೆ ಕೊಡಬೇಕು ಅಂತ ಸಹ ಯೋಚನೆ ಮಾಡಿದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಳಿನ್ ಕುಮಾರ್ ಕಟೀಲ್ರು ಇರ್ತಾರೆ, ಉಸ್ತುವಾರಿ ಸಚಿವರಾದಂಥ ಕೋಟ ಶ್ರೀನಿವಾಸ ಪೂಜಾರಿಯವರು ಇರ್ತಾರೆ, ನಮ್ಮ ಸುಳ್ಯದ ಹೆಮ್ಮೆಯ ಶಾಸಕರು ಈಗ ಮಂತ್ರಿಗಳಾಗಿರುವಂಥ ಅಂಗಾರರು ಇರ್ತಾರೆ, ಇಲ್ಲಿಯ ಕ್ಷೇತ್ರ ಶಾಸಕರಾದಂಥ ಸಂಜೀವ್ ಮಟ್ಟೊಂದೂರು ಇರ್ತಾರೆ, ಇಲ್ಲಿಯ ನಗರಸಭೆಯ ಅಧ್ಯಕ್ಷರಾದಂಥ ಜೀವಂಜರ್ ಜೈನ್ ಇರ್ತಾರೆ, ಕೆನರಾ ಬ್ಯಾಂಕಿನ ಸರ್ಕಲ್ ಆಫೀಸಿನ ಜನರಲ್ ಮ್ಯಾನೇಜರ್ ಆಗಿರುವಂಥ ಶ್ರೀ ಯೋಗೀಶ್ ಆಚಾರ್ಯರು ಈ ಕಾರ್ಯಕ್ರಮದಲ್ಲಿರ್ತಾರೆ. ಇನ್ನೂ ಒಂದಷ್ಟು ಜನ ಬೇರೆ ಹಿರಿಯರು ಬಂದು ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾರೆ. ಇಂಥ ಒಂದು ಹೊಸ ಪ್ರಯೋಗ ಮತ್ತು ಸಿಹಿ ಪ್ರಯೋಗ, ಹೊಸ ವರ್ಷದ ಯುಗಾದಿಯ ಒಂದು ಕೊಡುಗೆ ಇದು. ವಿವೇಕಾನಂದ ಸಂಸ್ಥೆ ಮಾಡಬೇಕು ಅಂತ ತುಂಬ ಜನರ ಆಸೆ ಇತ್ತು. ಅದನ್ನು ಪೂರ್ತಿ ಮಾಡುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ನಾವು ಮಾಡ್ತಾಯಿದ್ದೇವೆ. ನಿಮ್ಮೆಲ್ಲರ ಸಹಕಾರ, ಮಾಧ್ಯಮ ಮಿತ್ರರು ಸಹಕಾರ ಮಾಡಿಕೊಂಡೇ ಬಂದಿದ್ದೀರಾ ನೀವು. ನಿಮಗೆ ಆ ರೀತಿಯ ಒಂದು ಧನ್ಯವಾದಗಳನ್ನು ಹೇಳಿ, ಮುಂದಿನ ದಿನಗಳಲ್ಲಿಯೂ ನಮ್ಮ ವಿಷಯವನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ರೀತಿಯಲ್ಲಿ ನೀವು ಸಹಕಾರ ಮಾಡಬೇಕು ಅಂತ ಒಂದು ವಿನಂತಿ.